ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೂರು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೂರು ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಅಮಿತಾ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳುವ. ಹಾಯ್ ಅಮಿತಾ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ. ನೋಡಿ, ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಈರುಳ್ಳಿ ಮಂಚೂರಿ. ಈರುಳ್ಳಿ ಮಂಚೂರಿಯನ್ನ ಅಂದರೆ ಗೋಬಿ ಮಂಚೂರಿಯನ್ ಆ ಥರ ಬಂದಾಗ ಈರುಳ್ಳಿ ಮಂಚೂರಿಯನ್. ಓಕೆ, ಇನ್ನೊಂದು ಆಲೂ ಕಬಾಬ್. ಎರಡು ಕೂಡ ವೆಜ್ಜಲ್ಲಿ, ಒಂದು ಕಬಾಬು, ಇನ್ನೊಂದು ಮಂಚೂರಿ. ಓಕೆ, ಗಮ್ಮತ್ ಇರ್ಬೋದು ಅಂತ ಕಾಣುತ್ತೆ. ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡೋದು? ಈರುಳ್ಳಿ ಮಂಚೂರಿ ಮಾಡೋದಲ್ಲ. ಓಕೆ, ಈರುಳ್ಳಿ ಮಂಚೂರಿ ತಿನ್ನುವಾಗ ಅದೇ ಈವ್ನಿಂಗ್ ಟೈಮ್ ಎಲ್ಲ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತಲ್ಲ. ಓಕೆ, ಈರುಳ್ಳಿ ಮಂಚೂರಿ ಊಟಕ್ಕೆ ಜೊತೆ ಎಲ್ಲ ತಿಂತಾರಾ? ಇಲ್ಲಲ್ಲ, ನಾರ್ಮಲ್ ಟೀ ಜೊತೆ ಎಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಏನು ಬೇಕು ಫಸ್ಟ್? ಈಗ ಇದು ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ನೀವು ಈರುಳ್ಳಿ ಆಲ್ರೆಡಿ ಕಟ್ ಮಾಡಿದ್ದೀರಾ? ಕಟ್ ಮಾಡಿಟ್ಟಿದ್ದೇನೆ. ಓಕೆ, ಆಲ್ಮೋಸ್ಟ್ ನಾವು ಆಮ್ಲೆಟಿಗೆಲ್ಲ ಹೇಗೆ ಕಟ್ ಮಾಡ್ತೇವೆ ಸಣ್ಣಗೆ ಕಟ್ ಮಾಡಿ. ಇದು ಕಾರ್ನ್ಫ್ಲವರ್ ಹಾಕ್ತೀವಲ್ಲ, ಒಂದು 2-3 ಸ್ಪೂನ್ ಹಾಕೊಳ್ಳಿ. 2-3 ಸ್ಪೂನ್, 5 ಸ್ಪೂನ್ ಆಯ್ತು ನೋಡಿ. ಓಕೆ, 3 ಸ್ಪೂನ್ ಹಾಕೋದಲ್ಲ. ಓಕೆ, ಕಾರ್ನ್ಫ್ಲವರ್ ಹಾಕಿದ್ರೆ ಈಗ ಕಾರ್ನ್ಫ್ಲವರ್ ಆಯಿತು. ಮೈದಾ ಹಾಕಿದ್ರೆ. ಓಕೆ, ಸೆಳೆಣ ಎಷ್ಟು ಇದು ಕೂಡ? ಇದು ಒಂದು 3-4 ಸ್ಪೂನ್ಸ್. ಓಕೆ, ಅಂದಾಜಿಗೆ ಹಾಕೋದಲ್ಲ? ಅಂದಾಜು. ಓಕೆ, ನೋಡ್ಕೊಂಡು ಹಾಕೊಳ್ಳೋದು. ಓಕೆ, ಇಷ್ಟನ್ನೀಗ ಮಿಕ್ಸ್ ಮಾಡ್ಕೊಳ್ಬೇಕಾ? ಮತ್ತು ಸಾಲ್ಟ್. ಓಕೆ, ರುಚಿಗೆ ತಕ್ಕ ಸೊಪ್ಪು. ಓಕೆ, ಸಾಲ್ಟ್ ಆಯಿತು. ನೆಕ್ಸ್ಟ್ ಚಿಲ್ಲಿ ಪೌಡರ್ ಎಲ್ಲ ಅವು ಮೆಣಸಿನ ಹುಡಿ ಅಂತ ಬಂದಾಗ ನಾನು ಅವರದು ಮೆಣಸಿನ ಹುಡಿ ಹಾಕ್ತಿದ್ವಿ. ಎಷ್ಟು ಅಂದಾಜು ಹಾಕ್ಲಾ? ಸಾಕಾ? ಓಕೆ, ಇದು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಲ್ಲ? ಹಾಕ್ಲಾ? ಸಾಕು. ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಬೇಕಾದರೆ ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಸಾಕಾಗುತ್ತಾ ನೀರು? ಸ್ವಲ್ಪ ಹಾಕ್ಬೇಕು. ಸಾಕು. ಓಕೆ, ಇದು ಹೀಗೆ ರೆಡಿ ಮಾಡಿ ಇಡಬೇಕಾ ಅಥವಾ ಹೇಗೆ? ರೆಡಿ ಮಾಡಿ ಇಡ್ಲಿಕ್ಕೇನಿಲ್ಲ, ಅದು ರೌಂಡ್ ಮಾಡಿ ಇದು ಮಾಡ್ತಾ ಹೋಗ್ಬೋದು. ಓಕೆ, ಹಾಗಾದರೆ ಸ್ವಲ್ಪ ಗಟ್ಟಿನೇ ಬೇಕಲ್ಲ? ಸ್ವಲ್ಪ ಗಟ್ಟಿ ಆಗಬೇಕು. ನೀರಾದರೆ ರೌಂಡ್ ಬರಲ್ಲ. ಬೇಕಿದ್ರೆ ಆಮೇಲೆ ನಾವು ಆ್ಯಡ್ ಮಾಡ್ಕೊಳ್ಬೋದಲ್ಲ ಹುಡಿಗಳನ್ನು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಯಿತು. ಫಸ್ಟಿಗೆ ಒಲೆ ಉರಿಸಬೇಕು. ನಿಮ್ಮ ಮನೆಯಲ್ಲೆಲ್ಲ ನೀವೇ ಅಡುಗೆ ಎಲ್ಲ ಮಾಡೋದು? ಹೌದಾ? ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಜಾಸ್ತಿ ಬೇಕಲ್ಲ? ಹೌದು, ಜಾಸ್ತಿ ಬೇಕು. ಓಕೆ, ಇದು ಆಯಿಲ್ ಬಿಸಿ ಆದ ನಂತರವೇ ಹಾಕ್ತಾ ಹೋಗ್ಬೇಕು. ಓಕೆ, ಬೇರೆ ಏನು ರೆಡಿ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಇದು ರೆಡಿ ಆದರೆ ಆಯ್ತು. ಇದು ಆಗಿ ಮತ್ತೆ ಬಾಣಲೆಯಲ್ಲಿ ಫ್ರೈ ಮಾಡಲಿ. ಓಕೆ, ಈ ಥರ ನೀವು ಈಗ ಸ್ನ್ಯಾಕ್ಸ್ ಎಲ್ಲ ಮಾಡ್ತಿದ್ದೀರಾ ಮನೇಲಿ? ಬೇರೆ ಏನೇನು ಅಡುಗೆ ಮಾಡ್ತಿದ್ದೀರಾ? ಸಂಜೆ ತಿಂಡಿಗೆಲ್ಲ ಏನಾದರೂ ಸ್ಯಾಂಡ್ವಿಚ್ ಎಲ್ಲ ಮಾಡ್ತೀರಾ? ಹೌದು. ಓಕೆ, ಅದಾದ್ರೆ ಗಮ್ಮತ್ ಇರ್ಬೋದಲ್ಲ. ಮಕ್ಕಳೆಲ್ಲ ಮನೇಲಿದ್ದರೆ ಸ್ಯಾಂಡ್ವಿಚ್ ಇದೆಲ್ಲ ಇಷ್ಟ. ಓಕೆ, ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ನಾನು ಮತ್ತು ಹಸ್ಬೆಂಡ್ ಇದ್ದೆ. ಓಕೆ, ಹಾಗೆ ನೀವು ಸಂಜೆ ಮಾತ್ರ ನೀವು ಸ್ಯಾಂಡ್ವಿಚ್ ಮಾಡೋದು, ನೈಟೆಲ್ಲ ಹಸ್ಬೆಂಡ್ ಅಡುಗೆ ಮಾಡೋದು ಅಂತ ಕಾಣ್ತಲ್ಲ? ಇಲ್ಲ, ನಾನೇ. ನೀವು ಕೂಡ ಮಾಡ್ತೀರಲ್ಲ? ಓಕೆ, ವೆಜ್ಜಾ ಅಥವಾ ನಾನ್ ವೆಜ್ ಕೂಡ ಮಾಡ್ತೀರಾ? ಹೇಗೆ? ವೆಜ್ ಅಷ್ಟೇ ಅಲ್ಲ? ಓಕೆ, ಆಯಿಲ್ ಅಂತೂ ಬೆಚ್ಚಾಗಿದೆ. ಈಗ ಆಯಿಲಿಗೆ ಬಿಡಬೇಕಲ್ಲ? ಓಕೆ,
ಈಗ ಇದು ಸ್ವಲ್ಪ ಹಾಕ್ತಾ ಹೋಗಬೇಕು. ಓಕೆ, ನಾವು ಇದು ಎಷ್ಟು ದೊಡ್ಡ ಸೈಜಲ್ಲಿ ಬೇಕಾದ್ರೂ ಬಿಡ್ಬೋದಲ್ಲ? ಈಗ ನೀವು ಕಟ್ ಮಾಡಿದ್ರೆ ಸ್ಮಾಲ್ ಸೈಜಲ್ಲಿ ಸಹ ಹಾಕ್ಬೋದು. ಅದು ನಾರ್ಮಲ್ ಗೋಬಿ ಆದರೆ ಅದೇ ಚಿಕ್ಕ ಚಿಕ್ಕ ಸೈಜಲ್ಲಿ ಅದು ಹಾಕ್ಲಿಕ್ಕೆ ಸ್ವಲ್ಪ ಗಟ್ಟಿ ಇದ್ರೆ ಒಮ್ಮೆಗೆ ಹಾಕ್ತೀರಿ. ಈಗ ನೋಡಿ ನಮ್ಮ ದೊಡ್ಡ ಬಾಣಲೆಲ್ಲ ಇಟ್ಟು ಈಗ ಜಾತ್ರೆ ಟೈಮಲ್ಲೆಲ್ಲ ಹೋದರೆ ಅಲ್ಲೆಲ್ಲ ಗೋಬಿ ಹಾಕ್ತಾರೆ, ಚಿಕ್ಕ ಚಿಕ್ಕದು ಹಾಕ್ತಾರೆ. ಇಲ್ಲಾಂದ್ರೆ ಇದು ಈ ಥರ ಮಾಡಿದ್ರೆ ಕಟ್ ಬೇಕಾದ್ರೆ ಬಿಡಿಸ್ಕೊಳ್ಬೋದು. ಓಕೆ, ಆಲ್ಮೋಸ್ಟ್ ನೋಡ್ಲಿಕ್ಕೆ ಇದು ಈರುಳ್ಳಿ ಬಜ್ಜಿ ಥರನೇ ಕಾಣ್ತದೆ. ಈರುಳ್ಳಿ ಬಜ್ಜಿ ಥರ ಕಾಣ್ತದೆ. ಇದಕ್ಕಿನ್ನು ಗೋಬಿ ಥರ ನಾವು ಫ್ರೈ ಮಾಡಿದ್ರೆ ಆಯ್ತು. ಓಕೆ, ನೀವು ಇದಕ್ಕೆ ಕಾರ್ನ್ಫ್ಲೋರ್ ಮತ್ತು ಇನ್ನೊಂದು ಹಾಕಿದ್ದೆ ಅದು ಮೈದಾ ಅಲ್ಲ? ಈರುಳ್ಳಿ ಬಜ್ಜಿಗಾದರೆ ಕಡಲೆ ಹಿಟ್ಟು ಹಾಕೋದಲ್ಲ. ಹೌದು, ಹಾಗಾಗಿ ಈರುಳ್ಳಿ ಬಜ್ಜಿ ಆಗಲ್ಲ, ನೋಡ್ಲಿಕ್ಕೆ ಮಾತ್ರ ಈರುಳ್ಳಿ ಬಜ್ಜಿ ಇದೆ. ಸ್ವಲ್ಪ ಟೇಸ್ಟ್ ಚೇಂಜ್ ಬರ್ತದೆ. ಟೇಸ್ಟ್ ಚೇಂಜ್ ಬರುತ್ತೆ. ಓಕೆ, ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆಗಬೇಕಲ್ಲ ಅದು. ಎಸ್ ಮ್ಯಾಮ್, ಹೇಳಿ ಏನು ಮಾಡ್ತಾಯಿದ್ದಾರೆ ಹಸ್ಬೆಂಡ್ ಅವರು? ಹಸ್ಬೆಂಡ್ ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ನೀವು ಹೌಸ್ ವೈಫಾ? ಇಲ್ಲ, ನಾನು ವಿದ್ಯಾನಿಕೇತನ್ ಸ್ಕೂಲಲ್ಲಿ ನೀವು ಟೀಚರ್? ಅಕೌಂಟ್ಸ್ ಆಗಿದೆ. ಅಕೌಂಟ್ಸ್ ಆಗಿದ್ದಾರೆ. ಓಕೆ, ಮೊದಲು ಟೀಚರ್ ಆಗಿದ್ದೆ. ಹಾಂ, ಅಲ್ಲಿಗೆ ಅಕೌಂಟ್ಸ್ ಆಗಿ ಸಿಕ್ಕಿದೆ ಅದಕ್ಕೆ. ಓಕೆ, ಅದು ಅಕೌಂಟ್ಸ್ ಹೇಳಿದರೆ ತಲೆಗೆಲ್ಲ ಜಾಸ್ತಿ ಖರ್ಚಲ್ಲ, ಅಂದರೆ ಟೆನ್ಷನ್ ಜಾಸ್ತಿ ಇರುತ್ತಲ್ಲ? ಹೌದು. ಕರೆಕ್ಟ್ ಟ್ಯಾಲಿ ಎಲ್ಲ ಕರೆಕ್ಟ್ ಬರಬೇಕು. ಹಾಗೆ ನೀವು ಹೇಗೆ ಅಡುಗೆ ಅದೆಲ್ಲ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಮಾಡ್ತೇನೆ. ಇದು ಮಾರ್ನಿಂಗ್ ಅಲ್ಲಿ ಅದು ಬೇರೆ, ಮನೆಯದೇ ಬೇರೆ, ಅದೇ ಬೇರೆ. ಓಕೆ, ಯಾಕಂದ್ರೆ ಹೇಳಿದರೆ ಹಸ್ಬೆಂಡ್ ಬ್ಯಾಂಕಲ್ಲಿರುವ ಕಾರಣ ನಿಮಗೆ ಒಂದೇ ಫೀಲ್ಡ್, ಅಂದರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಫ್ ಮಾಡೋದಾ? ಓಕೆ, ಈಗ ನೋಡಲಿಕ್ಕೆ ಚಂದ ಉಂಟಲ್ಲ, ಸಾಸ್ ಹಾಕೊಂಡು ಹಾಗೆ ತಿನ್ಬೋದು. ಹೌದು, ಮೈದಾ ಆದ ಕಾರಣ ಸ್ವಲ್ಪ ರಫ್ ಇರ್ಬೋದಲ್ಲ? ಹೌದು, ಸ್ವಲ್ಪ ರಫ್ ಇರ್ತದೆ. ಈಗ ಅದ್ರ ಜೊತೆಗೆಲ್ಲ ನಾವು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಬರುತ್ತೆ. ಹೌದು, ಇದೀಗ ಸ್ವಲ್ಪ ತಣ್ಣಗಾಗಲಿಲ್ಲ. ಈಗ ನಾವು ಇನ್ನೊಂದು ರೆಡಿ ಮಾಡ್ಕೊಳ್ಳೋದಾ ಹೇಗೆ? ಹೌದು, ಇನ್ನೊಂದು ರೆಡಿ. ಓಕೆ, ಹಾಗಾದರೆ ಇದು ಬಾಣಲ್ಲಿ ಚೇಂಜ್ ಮಾಡಬೇಕು. ಮಾಡಬೇಕು. ಓಕೆ, ಹಾಗಾದರೆ ವಾಪಸ್ ಒಲೆ ಒರೆಸ್ಬೇಕಲ್ಲ? ಈಗ ಆಯಿಲ್ ಹಾಕಬೇಕಾ? ಆಯಿಲ್, ಹೌದು. ಆಯಿಲ್ ಅಂತ ಬಂದಾಗ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಜಾಸ್ತಿ ಬೇಕಾ? ಸ್ವಲ್ಪ ಸಾಕು. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದು. ಓಕೆ, ಶುಂಠಿ ಬೆಳ್ಳುಳ್ಳಿ ಅಲ್ಲ? ಆ್ಯಕ್ಚುಲಿ ಈ ಥರ ಗೋಬಿ ಮಂಚೂರಿ ಎಲ್ಲ ಮಾಡುವಾಗ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ. ಹೌದು, ನೀವು ಕಟ್ ಮಾಡಿ ಹಾಕಿ ಹಾಗೆ ಬಾಯಿಗೆ ಸಿಗಲಿ ಅಂತೇಳಿ. ಈರುಳ್ಳಿ ಕಟ್ ಮಾಡಿದ್ದು. ಓಕೆ, ಕ್ಯಾಪ್ಸಿಕಮ್ ಏನು ಬೇಕು ಅಂತಿಲ್ವಾ ಇದಕ್ಕೆ? ಕ್ಯಾಪ್ಸಿಕಮ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಆಪ್ಷನಲ್. ಹೌದು. ಹಸಿಮೆಣಸು. ಓಕೆ, ನಾವು ಖಾರಕ್ಕೆ ಬೇರೆ ಏನು ಅದಕ್ಕೆ ಯಾವಾಗ ಮಸಾಲ ಹಾಕಿದ್ದೀವಲ್ಲ? ಓಕೆ, ಈಗ ಸ್ವಲ್ಪ ಸಾಲ್ಟ್ ಆಗ ಹಾಕಿದ್ದೇವಲ್ಲ, ಹಾಗಾಗಿ ಇದು ಮಸಾಲೆಗೆ ಸ್ವಲ್ಪ ಉಪ್ಪು ಹಿಡಿಲಿ ಅಂತ. ಇದು ಚಾಟ್ ಮಸಾಲ. ಅಲ್ಲ? ಓಕೆ, ಧನಿಯಾ ಪೌಡರ್. ಈರುಳ್ಳಿ ಈ ಥರ ಫ್ರೈ ಆಗುವ ಪರಿಮಾಣದ ಘಮ ಬರ್ತುಂಟಲ್ಲ? ಹೌದು, ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು. ಸೋಯಾ ಸಾಸ್ ಅಲ್ಲ? ಅರ್ಧ ಸ್ಪೂನ್ ಸಾಕು. ಸಾಸ್ ಅಲ್ಲ? ಟೊಮೆಟೊ ಸಾಸಾ? ಹಾಂ, ಟೊಮೆಟೊ ಸಾಸ್. ಓಕೆ, ಈ ಥರ ಗೋಬಿ ಮಾಡುವಾಗ ಟೊಮೆಟೊ ಸಾಸು ಸೋಯಾ ಸಾಸ್ ಎಲ್ಲ ಬೇಕಿರುತ್ತಲ್ಲ? ಹೌದು, ಇಲ್ಲದೆ ಸ್ವಲ್ಪ ಸ್ವಲ್ಪ ನೀರು ಬೇಕಾ? ಹೌದು. ಈಗ ಸ್ವಲ್ಪ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಓಕೆ, ನೀವು ನಾನು ಆಗಲೇ ಹೇಳಿದ್ದು ನೋಡಿ, ನೀವು ಆದರೂ ಸೈಲೆಂಟ್ ಇದ್ರಲ್ಲ ಲಾಸ್ಟಿಗೆ ಅದು. ಓಕೆ, ಸರ್ಪ್ರೈಸ್ ಆಗಿ ಹಾಕೊಂಡಿಲ್ಲ? ಹಾಂ. ಓಕೆ, ಆಲ್ಮೋಸ್ಟ್ ಮಸಾಲ ರೆಡಿ ಅಂತ ಹೇಳ್ಬೋದಲ್ಲ? ಹಾಂ, ಈಗ ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಅಲ್ಲ?
ಸಾಸು ಎಲ್ಲ ಬೇಕಿದ್ರೆ ಜಾಸ್ತಿ ಕೂಡ ಹಾಕೊಳ್ಬೋದು. ಜಾಸ್ತಿ ಕೂಡ ಹಾಕೊಳ್ಬೋದು. ಆಯ್ತು, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಕೊಂಡ್ದಾ? ಓಕೆ. ಇದು ನಮ್ಮೊಳಗೆ ನಾವು ಈಗ ಹೀಗೆ ತಿನ್ಬೋದು, ಇದಕ್ಕೇನು ಬೇಕು ಅಂತಿಲ್ಲ. ಸಾಸಿನ ಅದು ಇದೆಲ್ಲ ಎಲ್ಲ ಹಾಕಿದ ಕಾರಣ ಹಾಗೆ ತಗೊಂಡು ನಾರ್ಮಲ್ ಏನು ಗೋಬಿ ಮಂಚೂರಿ ತಿಂದಾಗೆ ಗಮ್ಮತ್ತಾಗಿ ತಿನ್ಬೋದಲ್ಲ. ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ? ಓಕೆ ಓಕೆ, ಈಗ ಸರ್ವ್ ಮಾಡ್ತೀರಲ್ಲ? ಹೌದು. ಗಮ್ಮತ್ತಾಗಿ ಕಾಣ್ತಾ ಮಾಡ್ತೀರಾ? ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮಂಚೂರಿ. ಓಕೆ, ಈರುಳ್ಳಿ ಮಂಚೂರಿ ರೆಡಿ ಅಲ್ಲ? ನೀವು ಆ ಈರುಳ್ಳಿ ಮಂಚೂರಿ ರೆಡಿ ಅಂತ ಹೇಳಿದ್ದು ನನಗೆ ಕೇಳಿಲ್ಲ. ಮಂಚೂರಿ ಈ ಥರ ಎಲ್ಲ ಬಂದಾಗ ಸೌಂಡ್ ಸ್ವಲ್ಪ ಜಾಸ್ತಿ ಇರಬೇಕಲ್ಲ. ಓಕೆ, ಗಮ್ಮತ್ತಾಗಿ ಕಾಣ್ತುಂಟು. ಮೇಲ್ಗಡೆ ಎಲ್ಲ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಕಾರಣ ಗಮ್ಮತ್ತು ಇನ್ನೂ ಚೆನ್ನಾಗಿ ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲಾಗಿದ್ರೆ? ಓಕೆ, ಅಮಿತ್ ಅವರು ಸಾಗಲಾಗಿರುವಂತಹ ಈರುಳ್ಳಿ ಮಂಚೂರಿ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಅಂತ ಹೊಡಿತಾ ಉಂಟು. ಏನು ಸಾಸ್ ಎಲ್ಲ ಹಾಕಿ ಗಮ್ಮತ್ತ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಈರುಳ್ಳಿ ಮಂಚೂರಿ ತಯಾರಿಸುವ ವಿಧಾನ. ಮೊದಲು ಸಣ್ಣಗೆ ಹೆಚ್ಚಿದ 2 ಈರುಳ್ಳಿಗೆ 2 ರಿಂದ 3 ಚಮಚದಷ್ಟು ಕಾರ್ನ್ಫ್ಲವರ್, 4 ಚಮಚದಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕರಿಯಿರಿ. ಆನಂತರ ಇನ್ನೊಂದು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ ಅರ್ಧ ಚಮಚದಷ್ಟು, ಧನಿಯಾ ಪುಡಿ ಅರ್ಧ ಚಮಚ, ಸೋಯಾ ಸಾಸ್ ಅರ್ಧ ಚಮಚ, ಟೊಮ್ಯಾಟೊ ಸಾಸ್ 1 ಚಮಚದಷ್ಟು ಹಾಕಿ ಹುರಿದು ಸ್ವಲ್ಪ ನೀರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚದಷ್ಟು ಹಾಕಿ ಕುದಿಸಿ. ಆ ಬಳಿಕ ಕರಿದಿಟ್ಟ ಉಂಡೆಗಳನ್ನು ಹಾಕಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಈರುಳ್ಳಿ ಮಂಚೂರಿ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಮನೆಯಲ್ಲೇ ಈರುಳ್ಳಿ ಮಂಚೂರಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂಸ್ಟರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮನ್ ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಅಮಿತ್ ಅವರು ಸಾಕಾಗಿರುವಂತಹ ಈರುಳ್ಳಿ ಮಂಚೂರಿ ರೆಡಿ ಮಾಡಿಟ್ಟಿದ್ರು. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರು ಕೇಳೋಣ. ಎಸ್ ಮ್ಯಾಮ್, ಇವಾಗ ಆಲೂ ಕಬಾಬ್, ಒಂದು ಈರುಳ್ಳಿ ಮಂಚೂರಿ, ಇನ್ನೊಂದು ಆಲೂ ಕಬಾಬ್ ಅಲ್ಲ? ಓಕೆ, ನೀವು ಏನು ಈ ವೆಜ್ಜಿನವರೆಲ್ಲ ಅದಕ್ಕೆ ಕಬಾಬು, ಆಲೂ ಕಬಾಬು ಅಂತ ಎಲ್ಲ ಹೆಸರು, ಅದಕ್ಕೆ ನೀವು ಅದಕ್ಕೆ ವಿರುದ್ಧವಾಗಿ ಆಲೂ ಕಬಾಬ್ ಮಾಡೋದಲ್ಲ? ಓಕೆ, ಏನು ಬೇಕು? ಅಕ್ಕಿ ಹಿಟ್ಟು ಒಂದು 3 ಸ್ಪೂನ್ ಅಲ್ಲ? ಓಕೆ, ಕಾರ್ನ್ಫ್ಲವರ್. ಕಬಾಬು ಈ ಥರ ಮಾಡುವಾಗ ಕಾರ್ನ್ಫ್ಲವರ್ ಬೇಕಿರುತ್ತಲ್ಲ? ಹೌದು. ಅದು 1.5 ಸ್ಪೂನ್ ಥರ. ಓಕೆ, ಮೆಜರ್ಮೆಂಟ್ ನಾವು ನೋಡ್ಕೊಂಡು ಹಾಕೊಳ್ಳೋದಲ್ಲ? ನೋಡ್ಕೊಂಡು ಹಾಕೊಳ್ಬೋದು. ಒಂದು 3 ಸ್ಪೂನ್ ಇದಾದರೆ ಒಂದು 2 ಸ್ಪೂನ್ ಅದು ಹಾಕೊಳ್ಬೋದು. ಹಾಗೆ. ಓಕೆ, ಸಾಲ್ಟ್. ಓಕೆ, ಜಾಸ್ತಿ ಆಗಲಿಕ್ಕಿಲ್ಲ? ಇಲ್ಲ. ಓಕೆ, ಚಿಲ್ಲಿ ಪೌಡರ್ ಬೇಕಲ್ಲ? ಚಿಲ್ಲಿ ಪೌಡರ್ ಅಂತ ಬಂದಾಗ ನಾನು ಅವ್ರದ್ದು ಸ್ಪೆಷಲ್ ಆದಂತಹ ಮೆಣಸಿನ ಹುಡಿ ಸಾಕಾ? ಓಕೆ, ಸ್ವಲ್ಪವಾ? ಹೌದು, ಮೆಣಸು ನೋಡಿ. ಹೌದು, ಸಾಕು. ಈಗ ಲಿಂಬು ಹಾಕಿ ಇದಕ್ಕೆ ಎಣ್ಕೊಳ್ತೀರಾ? ಇದಕ್ಕೆ ನೀರು ಬೇಕಲ್ಲ? ಸಾಕ? ನೋಡ್ಕೊಂಡು ಹಾಕಿ. ಸ್ವಲ್ಪ ಗಟ್ಟಿಯೇ ಬೇಕಲ್ಲ? ಹೌದು, ಅದು ಕಬಾಬು ಆ ಥರ ಮಾಡುವಾಗಲ್ಲ ನೀರಾದರೆ ಒಳ್ಳೆಯದಾಗಿದೆ. ನೀರಾಗಿದ್ದರೆ ಹಾಲು ಸಪ್ರೇಟ್ ಕಾಣ್ತದೆ. ಹೌದು. ಓಕೆ, ಸಾಕಾ ನೀರು? ಸಾಕು. ಓಕೆ, ಇನ್ನು ಈಗ ಹಾಲು ಹಾಕ್ಕೊಂಡು ಆಯಿಲ್ ಇಟ್ಟರೆ. ಓಕೆ, ಹಾಗಾದರೆ ಈಗ ಆಯಿಲಿಗೆ ಒಲೆ ಉರಿಸ್ಬೇಕಲ್ಲ? ನಾವು ಹೇಗೂ ಆಗಲೇ ಏನು ಮಂಚೂರಿ ಮಾಡಿದ್ದು ಹೌದು ಅದೇ ಆಯಿಲನ್ನು ಇದು ಮಾಡ್ತೇವೆ. ಓಕೆ, ಇದೀಗ ಮಿಕ್ಸ್ ಮಾಡಿ ಹಾಕ್ತಾ ಹೋಗೋದು. ಓಕೆ,
ಇದಕ್ಕೆ ಬೇರೆ ತರಕಾರಿ ಕೂಡ ಯೂಸ್ ಮಾಡ್ಬೋದಾ ಹೇಗೆ? ನೀವೀಗ ಆಲೂ ಕಬಾಬ್ ಮಾಡಿದ್ರಿ, ಸೋಯಾಬೀನ್ ಯೂಸ್ ಮಾಡ್ಬೋದು. ಹಾಂ, ಸೋಯಾಬೀನ್ ಕಬಾಬ್ ಎಲ್ಲ ಒಳ್ಳೆಯದು ಯೂಸ್ ಮಾಡ್ಬೋದು. ಓಕೆ, ಸೋಯಾಬೀನ್ ಕಬಾಬ್ ಆಲ್ರೆಡಿ ಹುಡಿ ಸಿಗಲಿಲ್ಲ ನಮಗೆ, ಆಗಲಿಲ್ಲ ಹೇಳಿದರೆ ಈ ಥರ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಹೌದು, ನೀವೀಗ ಇದಕ್ಕೆ ಕಬಾಬ್ ಹುಡಿ ಹಾಕಲಿಲ್ಲಲ್ಲ? ಹೌದು. ಓಕೆ, ಇಲ್ಲಾಂದ್ರೆ ನಾರ್ಮಲ್ ಕಬಾಬ್ ಹುಡಿ ಇದ್ರೆ ಸಾಕಾಗುತ್ತೆ? ಹಾಂ, ಸಾಕಾಗುತ್ತೆ. ಅದಷ್ಟೇ ಮಿಕ್ಸ್ ಮಾಡಿ ಹಾಕಿದರೆ ಆಯಿತು. ಓಕೆ ಓಕೆ, ಆಯಿಲ್ ಅಂತೂ ಸ್ವಲ್ಪ ಕಾಯಬೇಕಲ್ಲ? ಹೌದು. ಎಸ್ ಮ್ಯಾಮ್, ಹೇಳಿ ನೀವು ಬೇರೆ ಅಭ್ಯಾಸಗಳು, ಅಡುಗೆ ಮಾಡೋದು ಬಿಟ್ಟು ಬ್ಯಾಂಕಲ್ಲಿ ಅಕೌಂಟ್ ಅಲ್ಲ, ಹೌದು, ಅದು ಮಾಡೋದು ಬಿಟ್ಟು ಬೇರೆ ಏನಾದರೂ ಜರ್ನಿ ಮಾಡೋದು ಆ ಥರನೆಲ್ಲ ಉಂಟಾ? ಜರ್ನಿ ಎಲ್ಲ ಹೋಗ್ತಾ ಇರ್ತೇವೆ. ಸಿಂಗಿಂಗ್, ಡ್ಯಾನ್ಸಿಂಗ್? ಸಿಂಗಿಂಗ್ಗಿಂತ ಡ್ಯಾನ್ಸ್ ಮಾಡ್ತೀರಾ? ಹೌದು. ಓಕೆ, ಈಗ ಡ್ಯಾನ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕೆಲವರು ರೀಲ್ಸ್ ಅದೆಲ್ಲ ಮಾಡ್ತೇವೆ, ನೀವು ಈ ಥರ ಭರತನಾಟ್ಯ ಮಾಡ್ತೀರಾ? ಓಕೆ, ಹಾಗಾದ್ರೆ ನಿಮಗೆ ನಮ್ಮ ಟಿವಿಯಲ್ಲಿ ಅಪರ್ಚುನಿಟಿ ಕೂಡ ಉಂಟು ನೋಡಿ. ಡ್ಯಾನ್ಸ್ ಮಮ್ಮಿ ಉಂಟು, ಡ್ಯಾನ್ಸ್ ಮಮ್ಮಿಗೆ ಇನ್ನೂ ಬರಬೇಕಷ್ಟೇ, ಇಲ್ಲ ಡ್ಯಾನ್ಸ್ ವಾರಿಯರ್ಸ್ ಎಲ್ಲ ಉಂಟಲ್ಲ, ಅದಕ್ಕೆಲ್ಲ ಭಾಗವಹಿಸ್ಬೋದು. ಮತ್ತೆ ಗ್ಲಾಸ್ ಪೇಂಟಿಂಗ್ ಮಾಡ್ತಾರೆ. ಓಕೆ, ಹಾಗಾದರೆ ನಿಮ್ಮಲ್ಲಿ ಕಲೆ ಅಡಗಿದೆ ನೋಡಿ, ಜಾಸ್ತಿ ಉಂಟಲ್ಲ. ಓಕೆ, ಭರತನಾಟ್ಯ ಎಲ್ಲವರೆಗೆ ಆಗಿದೆ? ಜೂನಿಯರ್ ಆಗಿದೆ, ಸೀನಿಯರ್ ಮಾಡ್ತಾ ಇದ್ದೀರಾ? ಓಕೆ, ಹಾಗಾದರೆ ನೀವು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇದ್ದೀರಾ? ಹಾಂ, ಕೊಟ್ಟಿದ್ದೇನೆ. ಓಕೆ, ಹಾಕುವ ಬಿಸಿ. ಓಕೆ, ಆಲೂಗಡ್ಡೆ ಕೂಡ ಆಲ್ರೆಡಿ ಬೇಯಿಸಿ ಹಾಕಿದ್ವಲ್ಲ? ಹೌದು, ಬೇಯಿಸಿ ಹಾಕಿದ್ದು, ಮೇಲಿಂದ ಕೋಟಿಂಗ್ ಕಟ್ ಮಾಡಿದ್ದು. ಅದೇ, ಮೇಲಿಂದ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಹಾಂ, ಇದು ಹೀಗೆ ತಿನ್ಬೋದಾ? ಊಟಕ್ಕೆಲ್ಲ ಒಳ್ಳೆ ಆಗುತ್ತಾ? ಹಾಂ, ಊಟಕ್ಕೆಲ್ಲ ಒಳ್ಳೆಯದಾಗುತ್ತೆ. ಊಟಕ್ಕೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕಬೇಕು ಅನ್ಸುತ್ತಲ್ಲ? ಹೌದು. ವೆಜ್ಜಿನವ್ರಿಗೆ ಯಾವಾಗಲೂ ಹೀಗೆ ಮಾಡಬೇಕಷ್ಟೆಲ್ಲ. ಆ್ಯಕ್ಚುಲಿ ಸೋಯಾಬೀನ್ ಕಬಾಬ್ ಎಲ್ಲ ನಾರ್ಮಲ್ ಎಲ್ಲರೂ ಮಾಡ್ತಾರಲ್ಲ ವೆಜ್ಜಿನವರೆಲ್ಲ. ಆಲೂ ಕಬಾಬು ನಾನು ಫಸ್ಟ್ ಟೈಮ್ ನೋಡಿದೆ ಅಂತ ಕಾಣಿಸ್ತದೆ. ಹೌದಾ? ಇದಕ್ಕೆ ಅಕ್ಕಿ ಬದಲು ಬೇರೆ ಹಾಕ್ಬೋದಾ ಹೇಗೆ? ಮೈದಾ? ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದರೆ ಒಳ್ಳೆಯದಾಗುತ್ತೆ, ಮೈದಾ ಹಾಕಿದರೆ ಇದಾಗೋದಿಲ್ಲ. ಓಕೆ, ಟ್ರೈ ಮಾಡಿ ಕೂಡ ಮಾಡಲಿಲ್ಲ ನೀವು ಮನೆಯಲ್ಲಿ? ಮೈದಾ, ಕಡಲೆ ಹಿಟ್ಟು ಈ ಥರ ಏನಾಗುತ್ತೆ? ಕಡಲೆ ಹಿಟ್ಟು ಹಾಕಿದರೆ ಏನು ಬೋಂಡ ಥರ ಆಗುತ್ತಲ್ಲ? ಹೌದು, ಬೋಂಡ ಥರ ಆಗುತ್ತೆ. ಓಕೆ, ಆಲ್ಮೋಸ್ಟ್ ರೆಡಿ ಅಂತಲ್ಲ? ಆಗಿದೆ? ಓಕೆ, ಆಫ್ ಮಾಡೋದಾಗಿದ್ರೆ? ಓಕೆ, ಆಲೂ ಕಬಾಬ್ ರೆಡಿ ಅಲ್ಲ? ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಆಲೂ ಕಬಾಬ್ ನೋಡಿ, ನಾನು 2 ಸತಿ ನಿಮ್ಮ ಹತ್ರ ಕೇಳಿದ್ದು, ನೀವು ಆಲೂಗೆ ನಿಲ್ಲಿಸಿದ್ರಿ, ಕಬಾಬ್ ರೆಡಿಯಾಗಿದೆ. ಅಕ್ಕಿ ಹಾಕಿದ ಕಾರಣ ಸ್ವಲ್ಪ ಗಟ್ಟಿ ಜಾಸ್ತಿ ಬರುತ್ತಲ್ಲ? ಹೌದು, ಅಕ್ಕಿ ಹಿಟ್ಟು ಹಾಕಿದ್ದು. ಹೌದು, ನಾರ್ಮಲಾಗಿ ಹೀಗೆ ತಿನ್ಬೋದು, ಇಲ್ಲಾಂದರೆ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ರೆ ಊಟದ ಜೊತೆ ಎಲ್ಲ ತಿನ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಅಮಿತ್ ಅವರು ಸಾಕಾಗಿರುವಂತಹ ಆಲೂ ಕಬಾಬ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಲೂ ಕಬಾಬ್ ತಯಾರಿಸುವ ವಿಧಾನ: ಮೊದಲು 3 ರಿಂದ 4 ಚಮಚದಷ್ಟು ಅಕ್ಕಿ ಹಿಟ್ಟಿಗೆ 1 ಚಮಚದಷ್ಟು ಕಾರ್ನ್ಫ್ಲೋರ್, ರುಚಿಗೆ ಅನುಸಾರವಾಗಿ ಉಪ್ಪು, ಮೆಣಸಿನ ಪುಡಿ, ಅರ್ಧ ಚಮಚ ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ಬೇಯಿಸಿದ ಆಲೂಗಡ್ಡೆಯ ಹೋಳುಗಳನ್ನು ಹಾಕಿ ಬೆರೆಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಆಲೂ ಕಬಾಬ್ ಊಟದೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿಯಾಗಿದೆ, ಇನ್ನು ಮಾತಾಡಲಿಕ್ಕೆ ಇಲ್ಲಲ್ಲ, ಖಾಲಿ ಮಾಡೋದೊಂದೇ ನಮ್ಮ ಕೆಲಸ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ನೀವು ಯಾವ್ದು ಹೇಳಿ? ಓಕೆ, ಫಸ್ಟಿಗೆ ನಾವು ಆನಿಯನ್ ಮಂಚೂರಿ ತಗೊಂಡ್ವಲ್ಲ, ಹೀಗೆ ತಗೊಂಡು ಆ್ಯಕ್ಚುಲಿ ಆನಿಯನ್ ಎಲ್ಲ ಜೊತೆ ಸೇರಬೇಕಲ್ಲ? ಹೌದು, ತಗೊಳ್ಳಿ ಕೂಡ. ಗಮದೊಂದು ಕರೆಕ್ಟಾಗಿದೆಯಲ್ಲ? ನಾರ್ಮಲಾಗಿ ಆನಿಯನ್ ತಿನ್ನುವಾಗಲೇ ಗೊತ್ತಾಗ್ತದೆ ಆನಿಯನ್ ಮಂಚೂರಿ ಅಂತ. ಟೇಸ್ಟ್ ಕೂಡ ಗಮ ಬಂದಿದೆ. ನಾರ್ಮಲಾಗಿ ಈ ಥರ ಇದಕ್ಕೆಲ್ಲ ಏನು ಸಾಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ತಿಂದರೆ ಇನ್ನೂ ಗಮ ಸಿಗೋದಲ್ಲ? ಓಕೆ, ಅದು ನಿಮ್ಮ ಟೈಮ್ಗಳಲ್ಲಿ ಹೇಳಿ ಮಾಡಿಸಿದ್ದು ಪಕ್ಕ. ಏನು ನಾರ್ಮಲ್ ಯಾವಾಗಲೂ ಗೋಬಿ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ಡಿಫ್ರೆಂಟ್ ಇದೆ, ಚೆನ್ನಾಗಿ ಬಂದಿದೆ, ಟೇಸ್ಟಾಗಿ ಬಂದಿದೆ. ಇನ್ನೊಂದು ಕಬಾಬ್ ಅಲ್ಲ, ಇದು ಸ್ಪೆಷಲ್ಲಾಗಿ ಆಲೂಗಡ್ಡೆ ಕಬಾಬ್, ಬೆಚ್ಚ ಉಂಟು, ತಗೊಳ್ಳಿ ನೀವು ಕೂಡ.
ನೋಡಿ ಹೊಗೆ ಬರ್ತಾ ಉಂಟು, ಸ್ವಲ್ಪ ಬಾಯಲ್ಲಿ ಬೆಸರಿಸಿ ಉಂಟು. ಹೌದು. ಇದು ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕಿದರೆ ಊಟಕ್ಕೆ ಅಂತ ಪಕ್ಕ ಮ್ಯಾಚಿಂಗ್ ಅಲ್ಲ. ಮಾಮೂಲಾಗಿ ನಾವು ಬಟಾಟೆಯಿಂದ ಏನು ಸಾರು ಮಾಡ್ತೇವೆ, ಪಲ್ಯ ಮಾಡ್ತೇವೆ, ಆದರೆ ಈ ಥರ ಕಬಾಬ್ ನಾನು ಫಸ್ಟ್ ಟೈಮ್ ತಿಂದಿದ್ದು. ಊಟಕ್ಕೆ ಚೆನ್ನಾಗಿರುತ್ತೆ, ಎಲ್ಲರೂ ಹೀಗೆ ತಿನ್ಬೋದು, ಟೀ ಜೊತೆ ಕೂಡ ತಿನ್ಬೋದು. ಓಕೆ, ಬಿಸಿ ಬಿಸಿ ಉಂಟು, ನಾನು ಆಮೇಲೆ ಎಲ್ಲ ಖಾಲಿ ಮಾಡ್ತೇನೆ. ಹೇಗೆ ಅನ್ನಿಸ್ತು? ಫಸ್ಟ್ ಟೈಮ್ ಬಂದಿದ್ದೀರಾ? ಬಂದಿದ್ದೀರಾ ಈಗ? ಓಕೆ, ಹೇಗೆ ಅನ್ನಿಸ್ತು? 2 ಡಿಶ್ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಇವಾಗಿನ ಮಕ್ಕಳಿಗೆಲ್ಲ ಈ ಥರದ ಡಿಶ್ ಮಾಡಿದರೆ ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿ ಅನ್ನಿಸ್ತಲ್ಲ. ಓಕೆ, ನಮಗೆ ಕೂಡ ಅಡುಗೆ ಕೂಡ ಚೆನ್ನಾಗಿ ಮಾಡಿದ್ರೆ, ಟೇಸ್ಟ್ ಕೂಡ ಗಮ್ಮತ್ತಾಗಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಟೋಸ್ಟರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು. ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲೆ ಇವರ ಕಡೆಯಿಂದ ಒಂದು ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಅಮಿತ್ ಅವರು ಸಾಗದಾಗಿರುವಂತಹ ಏನು ಸ್ಪೆಷಲ್ಲಾಗಿ ಆಲೂಗಡ್ಡೆಯ ಕಬಾಬ್ ಮತ್ತು ಇನ್ನೊಂದು ಆನಿಯನ್ ಮಂಚೂರಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.